ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದರೆ ಜೀವನದಲ್ಲಿ ಕೆಟ್ಟ ಆಪಾದನೆಗಳು ಯಾಕೆ ಬರುತ್ತವೆ, ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನುವುದನ್ನು ಕೂಡ ತಿಳಿಸಿಕೊಡುತ್ತೇನೆ. ಚೌತಿಯ ದಿನ ಚಂದ್ರನನ್ನು ನೋಡಿದ ಶ್ರೀಕೃಷ್ಣನಿಗೂ ಕೂಡ ಸಂಕಷ್ಟಗಳು ಎದುರಾಗುತ್ತವೆ. ಆ ಕಥೆಯನ್ನು ಕೂಡ ತಿಳಿಸಿಕೊಡುತ್ತೇನೆ. ಹಾಗೂ ಗಣಪತಿ ಯಾಕೆ ಆ ರೀತಿ ಶಾಪ ನೀಡಿದ್ದಾನೆ, ಇದರ ನಿವಾರಣೆ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ಬಾರಿ ಗಣೇಶ ಚತುರ್ಥಿಯ ದಿನ ಭಕ್ತರ ಮನೆಯಲ್ಲಿ ಹೊಟ್ಟೆ ತುಂಬ ಸಿಹಿ ತಿನಿಸುಗಳನ್ನು ತಿಂದು ಇಲಿಯ ಮೇಲೆ ವಾಪಸ್ಸಾಗುತ್ತಿದ್ದಾಗ ಎದುರುಗಡೆಯಲ್ಲಿ ಬರುತ್ತಿದ್ದ ಒಂದು ಹಾವನ್ನು ನೋಡಿ ಇಲಿ ಓಡಲು ಆರಂಭಿಸುತ್ತದೆ. ಆಗ ಅದರ ಮೇಲೆ ಇದ್ದ ಗಣೇಶ ಕೆಳಗೆ ಬೀಳುತ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಚಂದ್ರ ಗಹಗಹಿಸಿ ನಗುತ್ತಾನೆ. ಆಗ ಅವಮಾನದಿಂದ ಕೋಪಗೊಂಡ ಗಣೇಶ ಚಂದ್ರನಿಗೆ ಶಾಪವೊಂದನ್ನು ನೀಡುತ್ತಾನೆ. ಬಿದ್ದ ತನ್ನನ್ನು ಮೇಲೇಳಲು ಸಹಕರಿಸುವ ಬದಲು ಅಪಹಾಸ್ಯ ಮಾಡಿದ ನಿನ್ನನ್ನು ಇನ್ನು ಮುಂದಕ್ಕೆ ಯಾರು ಕೂಡ ನೋಡದೇ ಇರಲಿ, ಆಗಸದಲ್ಲಿ ನೀನು ಸಂಪೂರ್ಣವಾಗಿ ಮರೆಯಾಗಿ ಹೋಗು ಎಂದು ಶಾಪ ನೀಡುತ್ತಾನೆ. ಇದಕ್ಕೆ ಹೆದರಿದ ಚಂದ್ರ ತನ್ನ ತಪ್ಪಿನ ಅರಿವಾಗಿ ಗಣೇಶನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿರುವುದನ್ನು ಮನಗಂಡ ಕ್ಷಮಾಗುಣವನ್ನು ಹೊಂದಿರುವ ಗಣೇಶ ಈ ರೀತಿ ಹೇಳುತ್ತಾನೆ. ತಾನು ನೀಡಿರುವ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲದ ಕಾರಣ ಶಾಪದಲ್ಲಿ ಬದಲಾವಣೆ ಮಾಡುವುದಾಗಿ ತಿಳಿಸಿ, ದಿನದಿಂದ ದಿನಕ್ಕೆ ನಿನ್ನ ಮುಖದ ಅಂದ ಕಡಿಮೆಯಾಗುತ್ತಾ ಹೋಗಿ 15ನೇ ದಿನಕ್ಕೆ ಆಗಸದಿಂದ ಕಣ್ಮರೆಯಾಗಿ, ಮಾರನೆಯ ದಿನದಿಂದ ದಿನಕ್ಕೆ ನಿನ್ನ ಮುಖದ ಅಂದ ಹೆಚ್ಚಾಗುತ್ತಾ 15ನೇ ದಿನಕ್ಕೆ ಸಂಪೂರ್ಣವಾಗಿ ಹೊಳೆಯುವಂತಾಗಲಿ ಎಂದು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ತನ್ನನ್ನು ಅಪಹಾಸ್ಯ ಮಾಡಿದ ಈ ದಿನ ಅಂದರೆ ಭಾದ್ರಪದ ಶುಕ್ಲದ ಚೌತಿಯ ದಿನ ನಿನ್ನನ್ನು ತಪ್ಪಿ ಕೂಡ ಯಾರಾದರೂ ನೋಡಿದರೂ ಸಹ ಅವರಿಗೆ ಜೀವನದಲ್ಲಿ ಆಪಾದನೆಗಳು ಎದುರಾಗಲಿ ಎನ್ನುವ ಶಾಪವನ್ನು ನೀಡುತ್ತಾನೆ. ಹಾಗೂ ದ್ವಾಪರ ಯುಗದಲ್ಲಿ ನಡೆಯುವ ಶ್ರೀಕೃಷ್ಣನ ಶಮಂತಕ ಮನೆಯ ಕಥೆ ಕೇಳಿದರೆ ಅವರ ದೋಷಗಳು ಪರಿಹಾರವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಗಣೇಶನು ಹೊರಡುತ್ತಾನೆ. ಅಂದು ಗಣೇಶ ನೀಡಿರುವ ಶಾಪದಿಂದಲೇ ಅಮಾವಾಸ್ಯೆಗೆ ಕಣ್ಮರೆಯಾಗುವ ಚಂದ್ರ ಹುಣ್ಣಿಮೆಯ ದಿನ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಎಂದು ನಂಬಲಾಗಿದೆ. ದ್ವಾಪರ ಯುಗದಲ್ಲಿ ಒಂದು ದಿನ ಉದ್ಯಾನವನದಲ್ಲಿ ತಿರುಗಾಡುತ್ತಿದ್ದ ಸಂದರ್ಭ ಭಾದ್ರಪದ ಶುಕ್ಲದ ಚೌತಿಯ ದಿನ ನೀರಿನಲ್ಲಿ ಚಂದ್ರನ ಬಿಂಬವನ್ನು ಶ್ರೀಕೃಷ್ಣನು ನೋಡುತ್ತಾನೆ. ಇದರಿಂದಾಗಿ ಶ್ರೀಕೃಷ್ಣನು ಯಾವ ರೀತಿ ಆಪಾದನೆಗೆ ಗುರಿಯಾಗುತ್ತಾನೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಯದು ಕುಲದಲ್ಲಿದ್ದ ಸತ್ರಾಜಿತ ಎನ್ನುವ ರಾಜಶ್ರೀಯ ಭಕ್ತಿಗೆ ಮೆಚ್ಚಿದ ಸೂರ್ಯದೇವನು ಶಮಂತಕ ಮಣಿಯನ್ನು ದಯಪಾಲಿಸುತ್ತಾನೆ. ಪ್ರತಿನಿತ್ಯ ಆ ಮಣಿಯನ್ನು ಭಕ್ತಿಯಿಂದ ಪೂಜಿಸುವಾಗ ಬಂಗಾರದ ರಾಶಿಯನ್ನು ಆ ಮಣಿಯು ನೀಡುತ್ತಿತ್ತು. ಈ ವಿಚಾರ ಶ್ರೀಕೃಷ್ಣನಿಗೆ ತಿಳಿದಾಗ ಸತ್ರಾಜಿತನನ್ನು ಆಸ್ಥಾನಕ್ಕೆ ಕರೆದು ಆ ಮಣಿಯನ್ನು ಪ್ರಜೆಗಳ ಕಲ್ಯಾಣಕ್ಕಾಗಿ ಆಸ್ಥಾನಕ್ಕೆ ಒಪ್ಪಿಸುವಂತೆ ವಿನಂತಿಸುತ್ತಾನೆ. ಆದರೆ ಶ್ರೀಕೃಷ್ಣನ ಮಾತನ್ನು ತಿರಸ್ಕರಿಸಿದ ಸತ್ರಾಜಿತನು ಶ್ರೀಕೃಷ್ಣನಿಗೆ ಕಣ್ಣು ತಪ್ಪಿಸಿ ಆ ಮಣಿಯನ್ನು ತನ್ನ ಸಹೋದರನಾದ ಪ್ರಸೇನನಿಗೆ ನೀಡುತ್ತಾನೆ. ಒಂದು ದಿನ ಪ್ರಸೇನನು ಆ ಮಣಿಯನ್ನು ಕೊರಳಿನಲ್ಲಿ ಧರಿಸಿಕೊಂಡು ಬೇಟೆಯಾಡಲು ಕಾಡಿಗೆ ಹೋಗುತ್ತಾನೆ. ಆದರೆ ದಾರಿ ಮಧ್ಯದಲ್ಲಿ ಸಿಂಹವೊಂದು ಆತನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭ ಕರಡಿಯ ರೂಪದಲ್ಲಿದ್ದ ಜಾಂಬವಂತನು ಆ ಸಿಂಹವನ್ನು ಕೊಂದು ಸಮಂತಕ ಮಣಿಯನ್ನು ತನ್ನ ಗುಹೆಗೆ ತಂದು ತನ್ನ ಮಗಳು ಜಾಂಬವತಿಗೆ ಉಡುಗೊರೆಯಾಗಿ ನೀಡುತ್ತಾನೆ. ಆದರೆ ಈ ಘಟನೆಯ ಬಗ್ಗೆ ಅರಿವಿಲ್ಲದ ದ್ವಾರಕೆಯ ಜನರು ಶ್ರೀಕೃಷ್ಣನೇ ಆ ಮಣಿಯ ಆಸೆಯಿಂದ ಪ್ರಸೇನನನ್ನು ಕೊಂದಿರಬಹುದೆಂದು ಆಪಾದನೆ ಮಾಡುತ್ತಾರೆ. ತನ್ನ ಮೇಲೆ ಬಂದಿರುವ ಆಪಾದನೆಯನ್ನು ನಿವಾರಿಸಲು ಶ್ರೀಕೃಷ್ಣನು ಪ್ರಸೇನನನ್ನು ಹುಡುಕುತ್ತಾ ಕಾಡಿಗೆ ಹೋಗುತ್ತಾನೆ. ಕಾಡಿನ ಮಧ್ಯದಲ್ಲಿ ಪ್ರಸೇನ ಸತ್ತು ಬಿದ್ದಿರುವುದನ್ನು ನೋಡುತ್ತಾನೆ. ಆತನ ಕೊರಳಲ್ಲಿ ಸಮಂತಕ ಮಣಿ ಇರುವುದಿಲ್ಲ. ಆತನ ಮೈಮೇಲೆ ಸಿಂಹದ ಉಗುರಿನ ಗುರುತುಗಳನ್ನು ಕಂಡು ಶ್ರೀಕೃಷ್ಣನು ಗುಹೆಗಳಲ್ಲಿ ಹುಡುಕುತ್ತಾ ಹೋಗುವಾಗ ಜಾಂಬವತಿಯ ಕೊರಳಲ್ಲಿ ಆ ಮಣಿಯನ್ನು ಕಂಡು ಆ ಮಣಿಯನ್ನು ಹಿಂದಿರುಗಿಸುವಂತೆ ಶ್ರೀಕೃಷ್ಣನು ಕೇಳಿಕೊಂಡಾಗ ಜಾಂಬವಂತನು ಶ್ರೀಕೃಷ್ಣನ ಮೇಲೆ ದಾಳಿ ಮಾಡುತ್ತಾನೆ. ಕೆಲವು ದಿನಗಳ ಕಾಲ ಈ ಹೋರಾಟ ಮುಂದುವರಿದು ಇನ್ನೇನು ಜಾಂಬವಂತನೇ ಗೆಲ್ಲುತ್ತಾನೆಂದು ಅರಿವಾದಾಗ ಶ್ರೀಕೃಷ್ಣನು ಆತನಿಗೆ ಶ್ರೀರಾಮನಾಗಿ ಗೋಚರವಾಗುತ್ತಾನೆ. ಆಗ ಜಾಂಬವಂತನು ತಾನು ದಾಳಿ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಆ ಮಣಿಯ ಜೊತೆಗೆ ತನ್ನ ಮಗಳು ಜಾಂಬವತಿಯನ್ನು ಕೂಡ ದಾರೆ ಎರೆದು ಕೊಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಜಾಂಬವಂತನಿಗೆ ದೀರ್ಘಾಯುಸ್ಸನ್ನು ಕರುಣಿಸಿ ಶಮಂತಕ ಮಣಿಯ ಜೊತೆಗೆ ತನ್ನ ಪತ್ನಿ ಜಾಂಬವತಿಯನ್ನು ಕರೆದುಕೊಂಡು ದ್ವಾರಕೆಗೆ ವಾಪಸ್ಸಾಗುತ್ತಾನೆ.
ಶಮಂತಕ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿ ಕಳ್ಳತನದ ಆರೋಪದಿಂದ ಮುಕ್ತನಾಗುತ್ತಾನೆ. ಆಗ ಅಲ್ಲಿಗೆ ಆಗಮಿಸಿದ ನಾರದ ಮಹರ್ಷಿಗಳು ಈ ಎಲ್ಲ ಘಟನೆಗಳಿಗೆ ಕಾರಣ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಶ್ರೀಕೃಷ್ಣನು ಚಂದ್ರನ ದರ್ಶನ ಮಾಡಿರುವುದೇ ಕಾರಣ ಎಂದು ಹೇಳಿ, ಇನ್ನು ಮುಂದಕ್ಕೆ ಯಾರಾದರೂ ಆಕಸ್ಮಿಕವಾಗಿ ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಚಂದ್ರನ ದರ್ಶನವನ್ನು ಮಾಡಿದರೆ ಶ್ರೀಕೃಷ್ಣನ ಈ ಕಥೆಯನ್ನು ಕೇಳುವುದರಿಂದ ಆ ದೋಷ ನಿವಾರಣೆಯಾಗಲಿದೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ವೀಕ್ಷಕರೇ, ಇದು ಕಾಲ್ಪನಿಕ ಕಥೆಯಲ್ಲ, ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಕಥೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.